ಬದುಕಿನಲ್ಲಿ ನಡೆದಾಡಿದ ವಿಶ್ವಕೋಶ ಎಂದೇ ಬಿಂಬಿತರಾಗಿದ್ದ ಡಾಕ್ಟರ್ ಶಿವರಾಮ್ ಕಾರಂತರು ವಾಸ್ತವವನ್ನ ಆಳವಾಗಿ ಅರಿತುಕೊಂಡವರಾಗಿದ್ದು, ಕಂಡದ್ದನ್ನ ಕಂಡಂತೆ ಹೇಳುವ ಗುಣ ಅವರಲ್ಲಿತ್ತು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನ, ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ, ಪುತ್ತೂರು ಇವುಗಳ ಸಹಯೋಗದಲ್ಲಿ ಪರ್ಲಡ್ಕದಲ್ಲಿರುವ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನದಲ್ಲಿ ನಡೆದ ಡಾಕ್ಟರ್ ಶಿವರಾಮ್ ಕಾರಂತರ ಜನ್ಮದಿನಾಚರಣೆ ಹಾಗೂ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರಂತರು ಕಲಾವಿದರ, ಕಾರಂತರು ವಿಜ್ಞಾನಿಗಳ, ಹೀಗೆ ಎಂತಿಂತ ಅನೇಕ ವಿಚಾರಗಳು ಚರ್ಚೆಗೆ ಬಂದಾಗ ಎಲ್ಲವನ್ನ ಮೀರಿ ಕಾರಂತರು ಒಬ್ಬ ನಡೆದಾಡುವ ವಿಶ್ವಕೋಶ ಅನ್ನೋದಕ್ಕೆ ಸಮಾಪನಗೊಳಿಸಿಕೊಂಡಂಥ ಉದಾಹರಣೆಗಳಿತ್ತು. ಕಾರಂತನದಲ್ಲಿರುವಂಥ ವಿಶಿಷ್ಟತೆ ಏನಂತ ಹೇಳಿದ್ರೆ, ಕಂಡದ್ದನ್ನು ಕಂಡಂತೆ ಹೇಳುವಂಥ ಒಂದು ಗುಣ ಅವರಲ್ಲಿ ಕರಗತಾಗಿತ್ತು. ಅದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಕಾರವಾರ ಜಿಲ್ಲೆಯಲ್ಲಿ ಕೈಗಾಣೋತ್ಸವ ಆಗಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಅವತ್ತಿನ ದಿವಸಗಳಲ್ಲಿ ತುಂಬ ಚರ್ಚೆ. ಕೊನೆಯಲ್ಲಿ ಅಣುವಿಜ್ಞಾನಿ ಡಾಕ್ಟರ್ ರಾಜಾರಾಮಣ್ಣ ಒಂದು ಸ್ಪಷ್ಟತೆಯನ್ನು ಕೊಡ್ತಾರೆ. ಇವತ್ತಿನ ಕಾಲಘಟ್ಟದಲ್ಲಿ ನಮ್ಗೇನು ತೊಂದರೆ ಇಲ್ಲ, ಪರಿಸರಕ್ಕೆ ಏನು ಆಗುವುದಿಲ್ಲ ಅಂತ ಹೇಳ್ತಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಾಲವನ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಡಾಕ್ಟರ್ ಅಮೃತ್ ಸೋಮೇಶ್ವರ್ ಅವರು ಪ್ರಶಸ್ತಿ ಸ್ವೀಕರಿಸಲು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಿರಲಿಲ್ಲ. ಅವರ ಸೊಸೆ ರಾಜೇಶ್ವರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಮುಗಿದ ಬಳಿಕ ಸಚಿವರು, ಶಾಸಕರು, ಸಹಾಯಕ ಕಮಿಷನರ್ ಜೊತೆ ಸೇರಿ ಮಂಗಳೂರಿನ ಕೋಟೆಗಾರ್ ಅಡ್ಕದಲ್ಲಿರುವ ಅಮೃತ ಸೋಮೇಶ್ವರ್ ಅವರ ಮನೆಗೆ ತೆರಳಿ ಪ್ರಶಸ್ತಿ ಪ್ರದಾನ ಮಾಡಿದರು. ಸಮಾರಂಭದಲ್ಲಿ ಶಾಸಕ ಸಂಜೀವ ಮಠಂದೂರು, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ತಾಲೂಕು ಪಂಚಾಯತ್ ಅಧ್ಯಕ್ಷ ಕೆ ರಾಧಾಕೃಷ್ಣ ಬೋರ್ಕರ್, ಪುತ್ತೂರು ಸಹಾಯಕ ಕಮಿಷನರ್ ಹಾಗೂ ಬಾಲವನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಯತೀಶ್ ಉಳ್ಳಾಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸಾಚಾ ರಾಧಾಕೃಷ್ಣ ಆಳ್ವ ಮೊದಲಾದವರು ಉಪಸ್ಥಿತರಿದ್ದರು.